ದೇರಳಕಟ್ಟೆಯ ಕಣಚೂರು ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಬಿಪಿಟಿ ಪ್ರಥಮ ವರ್ಷದ 5 ವಿದ್ಯಾರ್ಥಿಗಳಿಗೆ ಅದೇ ಕಾಲೇಜಿನ ಹಿರಿಯ 18 ವಿದ್ಯಾರ್ಥಿಗಳು ರ್ಯಾಗಿಂಗ್ ಮಾಡಿ ಕೊಲೆ ಬೆದರಿಕೆ ಹಾಕಿರುವ ಬಗ್ಗೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕಳೆದ ಫೆಬ್ರವರಿ 4ರಂದು ಕಾಲೇಜಿನ ಕ್ಯಾಂಪಸ್ನಲ್ಲಿ ಘಟನೆ ನಡೆದಿದ್ದು 8ನೇ ತಾರೀಕಿನಂದು ಉಳ್ಳಾಲ ಠಾಣೆಗೆ ದೂರನ್ನು ನೀಡಲಾಗಿತ್ತು. ಇದೀಗ 11 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ವಿದ್ಯಾರ್ಥಿ ಆರೋಪಿಗಳಾದ 18 ಮಂದಿ ಕ್ಯಾಂಪಸ್ನಲ್ಲಿ ತಾವು ಕಲಿಯುತ್ತಿರುವ ತರಗತಿ ಕೋಣೆಯೊಳಗೆ ಒತ್ತಾಯ ಪೂರ್ವಕವಾಗಿ ಕರೆಸಿಕೊಂಡು ಕಿರಿಯ ವಿದ್ಯಾರ್ಥಿಗಳನ್ನ ತಮ್ಮೆದುರು ತಲೆ ತಗ್ಗಿಸಿ ನಿಲ್ಲಬೇಕು, ಮೀಸೆ ಬೋಳಿಸಬೇಕು ಎಂದು ಆವಾಜ್ ಹಾಕಿದ್ದು ಕಿರಿಯ 5 ವಿದ್ಯಾರ್ಥಿಗಳನ್ನ ತಳ್ಳಾಟ ನೂಕಾಟ ನಡೆಸಿದ್ದಾರೆ. ಆಡಳಿತ ಮಂಡಳಿಗೆ ದೂರು ನೀಡಿದ್ದಲ್ಲಿ ಕೊಲೆ ಮಾಡುವುದಾಗಿ ಬೆದರಿಕೆ ಒಡ್ಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ನೊಂದ 5 ವಿದ್ಯಾರ್ಥಿಗಳು ಕ್ಯಾಂಪಸ್ ಮುಖ್ಯಸ್ಥರಾದ ಮಾರ್ಟಿನ್ ಜಾರ್ಜ್ ಅವರಿಗೆ ದೂರನ್ನ ನೀಡಿದ್ದಾರೆ. ಕಣಚೂರು ಆಡಳಿತ ಮಂಡಳಿಯು ಉಳ್ಳಾಲ ಠಾಣೆಗೆ ದೂರನ್ನ ನೀಡಿದ್ದು 18 ಆರೋಪಿ ವಿದ್ಯಾರ್ಥಿಗಳ ಪೈಕಿ ಇದೀಗ 11 ಮಂದಿಯನ್ನ ಬಂಧಿಸಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ತಿಳಿಸಿದ್ದಾರೆ. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ಉಳ್ಳಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೇರಳಕಟ್ಟೆ ಅನ್ನೋ ಒಂದು ಸ್ಥಳ ಬರುತ್ತೆ. ಅಲ್ಲಿ ಕಣಚೂರು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇದ್ದಾವೆ. ಈ ಇನ್ಸ್ಟಿಟ್ಯೂಷನ್ ವ್ಯಾಪ್ತಿಯಲ್ಲಿ ಒಂದು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಆ್ಯಂಡ್ ನರ್ಸಿಂಗ್ ಅಂತ ಒಂದು ಕಾಲೇಜ್ ಇದೆ. ಆ ಕಾಲೇಜಿನ ಸುಮಾರು 5 ಜನ ಫ್ರೆಷರ್ ವಿದ್ಯಾರ್ಥಿಗಳೇನಿದ್ದಾರೆ, ಇವರೆಲ್ಲ 5 ಜನ ಕೇರಳ ಮೂಲದವರಿದ್ದಾರೆ. ಇವ್ರುಗಳಿಗೆ ಕ್ಲಾಸ್ ರೂಮಲ್ಲಿ ಕೆಲ ವಿದ್ಯಾರ್ಥಿಗಳು ಕರೆದುಬಿಟ್ಟು ನಾಳೆ ಕಟಿಂಗ್ ಮಾಡಿಸ್ಕೊಂಡ್ಬರ್ಬೇಕು, ನೀವು ಮೀಸೆ ಎಲ್ಲ ಬೋಳಿಸ್ಕೊಂಡ್ಬರ್ಬೇಕು, ಮತ್ತು ಕೆಲವರು ಮ್ಯಾಚ್ ಸ್ಟಿಕ್ನ ರೂಮಿಗೆ ಕರೆದುಬಿಟ್ಟು ಈ ಮ್ಯಾಚ್ ಸ್ಟಿಕ್ ಎಷ್ಟಿದ್ದಾವೆ ಎಣಿಸ್ಬೇಕು, ಮತ್ತು ಈ ಮ್ಯಾಚ್ ಸ್ಟಿಕ್ಕಲ್ಲಿ ರೂಮ್ ಮೆಷರ್ ಮಾಡಬೇಕು ಅಂತಂದು ಅದ್ರ ಜೊತೆಗೆ ಸ್ವಲ್ಪ ಕೆಲ ವಿದ್ಯಾರ್ಥಿಗಳು ಪ್ರತಿರೋಧ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಪುಷ್ ಮಾಡುವಂಥದ್ದು ಮತ್ತು ಕೈಯಲ್ಲಿ ಹಲ್ಲೆ ಮಾಡುವಂಥದ್ದು, ಇಷ್ಟೊಂದು ರ್ಯಾಗಿಂಗ್ ಮಾಡಿರುವಂಥ ಪ್ರಕರಣ ನಮ್ಮ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಇದು 5 ಜನ ಫ್ರೆಷರ್ಸ್ ಏನಿದ್ದಾರೆ ಅವರು ಸಂಬಂಧಪಟ್ಟ ಆಡಳಿತ ಮಂಡಳಿ ಏನಿದೆ ಅವ್ರಿಗೆ ಹೋಗಿ ಇನ್ಫಾರ್ಮ್ ಮಾಡಿದ್ದಾರೆ. ಇನ್ಫಾರ್ಮ್ ಮಾಡಿದ ತಕ್ಷಣ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಉಳ್ಳಾಳ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದರು. ಒಟ್ಟು 18 ಜನ ವಿದ್ಯಾರ್ಥಿಗಳ ಮೇಲೆ ಕಂಪ್ಲೇಂಟ್ ಮಾಡಿದರು, ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸು ಮತ್ತು ವಿದ್ಯಾರ್ಥಿಗಳೆಲ್ಲ ಸೇರಿ. ಆ ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 11 ಜನ ಈ ಒಂದು ಕೃತ್ಯದಲ್ಲಿ ನೇರ ತೊಡಗಿಸ್ಕೊಂಡಿರುವಂಥದ್ದು ಕಂಡು ಬಂದಿದೆ. ಅವುಗಳ ಹೆಸರುಗಳು ಅಕ್ಷಯ್, ರಾಬಿನ್, ಅಬ್ದುಲ್, ಜಫಿನ್, ಜಬೀನ್, ಅಲೂರ್ ಜಾಯ್, ಜೆರಾನ್ ಸಿರಿಯಾಕ್, ಅಬ್ದುಲ್ ಬಾಸಿತ್, ಸೂರಜ್, ಆಶಿತ್ ಬಾಬು ಮತ್ತು ಮೊಹಮ್ಮದ್ ತಾಮಸ್ ಅಂತ ಒಟ್ಟು 11 ಜನರನ್ನು ನಾವು ಈಗಾಗಲೇ ವಶಕ್ಕೆ ತಗೊಂಡು ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಅವ್ರನ್ನ ರೂಮ್ಗಳಲ್ಲಿ ಮತ್ತು ಕ್ಲಾಸ್ ರೂಮ್ಗಳಲ್ಲಿ ಕೂಡಾಕ್ಬಿಟ್ಟು ಹೊರಗಡೆ ಬರಲಿಕ್ಕೆ ಬಿಡದೇ ಇರುವಂಥದ್ದು, ಮತ್ತು ದೈಹಿಕ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡುವಂಥದ್ದು, ಮತ್ತು ಈ ವಿಷಯ ಏನಾದರೂ ನೀವು ಯಾರಿಗಾದರೂ ಹೇಳಿದರೆ ಮತ್ತೆ ನಿಮಗಿಲ್ಲಿ ಓದಲಿಕ್ಕೆ ಬಿಡೋದಿಲ್ಲ, ನಿಮಗೆ ಮತ್ತೆ ತೊಂದರೆ ಕೊಡ್ತೀವಿ, ಹಲ್ಲೆ ಮಾಡ್ತೀವಿ ಅಂತಂದೆಲ್ಲ ಬೆದರಿಕೆ ಹಾಕಿರುವಂಥದ್ದು. ಅದ್ರ ಜೊತೆಗೆ ಎಜುಕೇಷನ್ ಆ್ಯಕ್ಟಲ್ಲಿ ಕೂಡ ಈ ರ್ಯಾಗಿಂಗ್ ಮಾಡೋದ್ರ ವಿರುದ್ಧ ಕೆಲವು ಕಲಂಗಳಿದ್ದಾವೆ. ಅವುಗಳ ಪ್ರಕಾರ ನಾವು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ. ಈ 11 ಜನ ವಿದ್ಯಾರ್ಥಿಗಳು ಇದರಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ನರ್ಸಿಂಗ್ ಮತ್ತು ಫಿಸಿಯೋಥೆರಪಿ ಕೋರ್ಸಸ್ಸನ್ನು ಮಾಡ್ತಾ ಇರುವಂಥವ್ರು. ಈ 11 ಜನ ಕೂಡ ಕೇರಳ ಮೂಲದ ವಿದ್ಯಾರ್ಥಿಗಳೇ ಇದ್ದಾರೆ. ಕೊಟ್ಟಾಯಂ ಮತ್ತು ಬೇರೆ ಕಾಸರಗೋಡು ಈ ಭಾಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳಾಗಿದ್ದಾರೆ. ನಾನು ಮತ್ತೊಮ್ಮೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಅಪೀಲ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅಪೀಲ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆ ಕಾಲೇಜ್ಗೆ ಸಂಬಂಧಿಸಿದಂಥ ಆಫೀಸ್ ಬೇರರ್ಸ್ ಆಫ್ ದಟ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಮತ್ತು ಶಿಕ್ಷಕರು, ಕೌನ್ಸಿಲರ್ಸು, ಮೆಂಟರ್ಸ್ ಯಾರಿದ್ದಾರೆ, ಈ ರೀತಿ ಕೃತ್ಯ ಮತ್ತೆ ಮರುಕಳಿಸದೇ ಇರುವಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಈ ಹಿಂದೆ ಈ ಶ್ರೀನಿವಾಸ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವ್ರದ್ದು ಕೂಡ ಒಂದು ರ್ಯಾಗಿಂಗ್ ಪ್ರಕರಣ ಆಗಿತ್ತು. ಅದರಲ್ಲೂ ಸುಮಾರು 8-9 ಜನ ವಿದ್ಯಾರ್ಥಿಗಳು ಅರೆಸ್ಟ್ ಆಗಿದ್ದರು. ಈಗ 11 ಜನರ ಮೇಲೆ ನಾವು ದಸ್ತಗಿರಿ ಕ್ರಮವನ್ನು ಜರುಗಿಸಿದ್ದೀವಿ. ಈ ಒಟ್ಟಾರೆಯಾಗಿ ಇದು ಕೇವಲ ಶಿಕ್ಷಣ ಸಂಸ್ಥೆಗಳಿಗೆ ಅಷ್ಟೇ ಅಲ್ಲ, ಈ ನಮ್ಮ ಬ್ರ್ಯಾಂಡ್ ಮಂಗಳೂರು ಏನಿದೆ, ಯಾಕಂದರೆ ಇದೊಂದು ಶಿಕ್ಷಣ ಕಾಶಿ ಅನ್ನೋ ರೀತಿಯಲ್ಲಿ ಕರೆಸ್ಕೊಳ್ತಾ ಇದೆ. ದೇಶ ವಿದೇಶಗಳಿಂದ ಮತ್ತು ರಾಜ್ಯದ ಬೇರೆ ಭಾಗಗಳಿಂದ, ಬೇರೆ ರಾಜ್ಯದಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸಕ್ಕೆ ತೊಡಗಿಕೊಂಡಿದ್ದಾರೆ. ಹಾಗಾಗಿ ನಾವು ಝೀರೋ ಟಾಲರೆನ್ಸ್ ತೋರಿಸುವಂಥದ್ದು ಈ ರ್ಯಾಗಿಂಗ್ ವಿರುದ್ಧ ಅತ್ಯಂತ ಅವಶ್ಯಕತೆ ಇದೆ. ಇದರಲ್ಲಿ ಸೀನಿಯರ್ ವಿದ್ಯಾರ್ಥಿಗಳು
ಶೋಕಿಗೋಸ್ಕರ ಸುಮ್ಮನೆ ನಿಮಗೆ ಮಜಕ್ಕೋಸ್ಕರ ಮಾಡುವಂಥದ್ದು ನಾಳೆ ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಕರಿಯರ್ಗೆ ತೊಂದರೆ ಆಗುವಂಥದ್ದು ಇರುತ್ತೆ ಇದರಲ್ಲಿ. ಹಾಗಾಗಿ ಎಚ್ಚರದಿಂದ ಇರಬೇಕು. ಇಂಟ್ರೊಡ್ಯೂಸ್ ಮಾಡ್ಕೊಳೋಂಥದ್ದು, ಪರಸ್ಪರ ಪರಿಚಯ ಮಾಡ್ಕೊಳೋಂಥದ್ದು ಮಾತ್ರ ಇರಬೇಕೆ ಹೊರತು ಈ ರ್ಯಾಗಿಂಗ್ ಮಾಡೋ ಹಂತಕ್ಕೆ ಹೋಗಬಾರ್ದು. ಅಂಥ ಸಂದರ್ಭದಲ್ಲಿ ಅವರು ಯಾವುದೇ ಕೋರ್ಸ್ ಮಾಡ್ತಾ ಇರಲಿ, ಯಾವುದೇ ಸಂಸ್ಥೆಯಲ್ಲಿ ಮಾಡ್ತಾ ಇರಲಿ, ನಾವು ಕಂಪ್ಲೇಂಟ್ ಬಂದಂಥ ಸಂದರ್ಭದಲ್ಲಿ 0 ಟಾಲರೆನ್ಸ್ ತೋರಿಸಿ ಅವ್ರನ್ನ ಕಾನೂನು ರೀತಿ ಕ್ರಮ ಕೈಗೊಳ್ಳಲಿಕ್ಕೆ ಸದಾ ಸಿದ್ಧರಿದ್ದೀವಿ. ಮತ್ತು ವಿದ್ಯಾರ್ಥಿಗಳು ಕೂಡ ಕೆಲವು ಸಂದರ್ಭದಲ್ಲಿ ಆಡಳಿತ ಮಂಡಳಿಗೆ ಹೋಗೋದಕ್ಕೆ ಅಕಸ್ಮಾತ್ ನಿಮಗೆ ಹೆಸಿಟೇಷನ್ ಆದರೆ ಯಾವುದೇ ಒಂದು ರೀತಿಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ಗಾಗಲಿ ಅಥವಾ ನಿಮ್ಮ ಟೀಚರ್ಸ್ಗಾಗಲಿ ಅಥವಾ ಪೊಲೀಸರಿಗಾಗಲಿ, ಪೊಲೀಸ್ ಸ್ಟೇಷನ್ಗಳಿಗಾಗಲಿ ಅಥವಾ ನಮ್ಮ ಆಫೀಸ್ ಅಂತೂ ಯಾವಾಗಲೂ ಈ ಥರ ವಿಚಾರಗಳಲ್ಲಿ ನಮ್ಮ ಕಚೇರಿ ಮುಕ್ತವಾಗಿರುತ್ತೆ. ಬಂದು ಮಾಹಿತಿಯನ್ನು ನೀಡೋ